ಎಂಪ್ಲಾಯೀಸ್ ಕೌನ್ಸಿಲ್ನ ತಿರುವನಂತಪುರ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ನಡೆಯಲಿರುವ ತ್ರಿದಿನ ಸತ್ಯಾಗ್ರಹದ ಉತ್ತರ ವಲಯ ಜಾಥಾ ಮಂಜೇಶ್ವರ ಹೊಸಂಗಡಿಪೇಟೆಯಲ್ಲಿ ಜರುಗಿತು. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ನ ತಿರುವನಂತಪುರ ಸೆಕ್ರೆಟರಿಯೇಟ್ ಮುಂಭಾಗದಲ್ಲಿ ನಡೆಯಲಿರುವ ತ್ರಿದಿನ ಸತ್ಯಾಗ್ರಹದ ಉತ್ತರ ವಲಯ ಜಾಥಾ ಮಂಜೇಶ್ವರ ಹೊಸಂಗಡಿಪೇಟೆಯಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಮಕೃಷ್ಣ ಕಡಂಬರ್ ವಹಿಸಿದರು. ಕೆಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಲ್ಸನ್ ಆಂಟಿನ್ ಜಾಥಾ ಕ್ಯಾಪ್ಟನ್ ಕಾಮ್ರೇಡ್ ಬಿ ಸುಕುಮಾರನ್ ರವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರಾಜನ್ ನಾಯರ್ ಸ್ವಾಗತಿಸಿ ಕೇಶವ ಬಾಯ್ಕಟ್ಟೆ ವಂದಿಸಿದರು. ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಜಯರಾಮ ಬಲ್ಲಂಗುಡೆಲ್, ಜಾಥಾ ನಿರ್ದೇಶಕ ಎಂ ವಿನೋದ್, ಜಾಥಾ ಕ್ಯಾಪ್ಟನ್ ಬಿ ಸುಕುಮಾರನ್, ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಎಸ್ ರಾಮಚಂದ್ರ ಬಡಾಜೆ ಮೊದಲಾದವರು ಮಾತನಾಡಿದರು ಮತ್ತು ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಕೌನ್ಸಿಲ್ನ ಸದಸ್ಯರು ಭಾಗಿಗಳಾಗಿದ್ದರು. കേരളത്തിൽ നടത്തുന്ന മേഖലാ ജാഥ 4 മേഖലാ ജാഥകൾ ഇന്ന് ഉദ്ഘാടനം ചെയ്യപ്പെടുകയാണ്. നമ്മുടെ വടക്കൻ മേഖലാ ജാഥ ഇവിടെ വെച്ച് നമ്മുടെ സംസ്ഥാന ജനറൽ സെക്രട്ടറി സഖാവ് വിൽസൺ ആൻ്റണി പതാക കൈമാറിക്കൊണ്ട് ഉദ്ഘാടനം ചെയ്യപ്പെടുന്നു. ഈ ജാഥ ഉദ്ഘാടന പരിപാടിയിൽ ഇവിടെ എത്തിച്ചേർന്ന നമ്മുടെ കേരള കോഓപ്പറേറ്റീവ് എംപ്ലോയീസ് കൗൺസിലിൻ്റെ സംസ്ഥാന ജനറൽ സെക്രട്ടറി സഖാവ് വിൽസൺ ആൻ്റണി അദ്ദേഹം ഇവിടെ എത്തിച്ചേർന്നിട്ടുണ്ട്. അദ്ദേഹത്തെ സംഘാടക സമിതിക്ക് വേണ്ടിയും നിങ്ങൾക്കെല്ലാവർക്കും വേണ്ടിയും ഹാർദവമായി സ്വാഗതം ചെയ്യുന്നു. ಉತ್ತರ ಮೇಘಲ ಜಾಥಾ ಸಿಂದಾಬಾದ್, ಉತ್ತರ ಮೇಘಲ ಜಾಥಾ ಸಿಂದಾಬಾದ್, ಕೆಸಿಸಿ ಸಿಂದಾಬಾದ್, ಕೆಸಿಸಿ ಸಿಂದಾಬಾದ್, ಇನ್ಕಿಲಾಬ್ ಸಿಂದಾಬಾದ್, ಇನ್ಕಿಲಾಬ್ ಸಿಂದಾಬಾದ್, ಕೆಸಿಸಿ ಸಿಂದಾಬಾದ್, ಕೆಸಿಸಿ ಸಿಂದಾಬಾದ್, ಕೆಸಿಸಿ ಸಿಂದಾಬಾದ್, ಕೆಸಿಸಿ ಸಿಂದಾಬಾದ್. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.